ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸಂತೋಷ್ ಕುಮಾರ್ ಪಾಟೀಲ್, ಸರ್ಕಾರಿ ಪದವಿ ಪೂರ್ವ ಕಾಲೇಜು ದೇವಗಿ. ಇದು ತುಂಬ ದಿನಗಳ ನಂತರ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ. ಸೊ 2 ತಿಂಗಳ ನಂತರ ಅಂತ ಹೇಳ್ಬೋದು. ಏಕಂತಂದರೆ ಈ ವಿಡಿಯೋ ಮಾಡೋ ಉದ್ದೇಶ ಏನಂತಂದರೆ, ನಮಗೆ ಬೇಸಿಗೆಯಲ್ಲಿ ಎಕ್ಸಾಮ್ ಡ್ಯೂಟಿ ಹಾಕಿದ ನಂತರ ಕಾಲೇಜಿನಲ್ಲಿ ಇದ್ದಿದ್ದು ಮಲ್ಲಣ್ಣ ಒಬ್ಬರೇ. ಸೊ ಮಲ್ಲಣ್ಣ ಅವ್ರು ಏನಂತಂದರೆ, ಬೇಸಿಗೆಯಲ್ಲಿ ನೀವು ನೋಡ್ಬೋದು ಸಣ್ಣ ಗಿಡಗಳು ಕಾಣ್ತಾ ಇವೆ, ಎಲ್ಲ ಸೈಡ್ ಗಿಡಗಳು ಸಣ್ಣ ಗಿಡಗಳಿವೆ. ಇಷ್ಟು ಗಿಡಗಳಿಗೆ ಏನಂತಂದರೆ ಬೇಸಿಗೆಯಲ್ಲಿ ಸತತವಾಗಿ ವಾರಕ್ಕೆ ಒಮ್ಮೆ ನೀರುಗಳನ್ನು ಗಿಡಕ್ಕೆ ಹಾಕುವುದರ ಮೂಲಕ ಈ ಸಣ್ಣ ಗಿಡಗಳನ್ನು ರಕ್ಷಣೆ ಮಾಡಿದ್ದಾರೆ. ಅದಕ್ಕೆ ಮಲ್ಲಣ್ಣವರಿಗೆ ನನ್ನ ಕಡೆಯಿಂದ ಮತ್ತು ಪ್ರಾಚಾರ್ಯರ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳುತ್ತೇನೆ. ಜೊತೆಗೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಈಗಾಗಲೇ ಪ್ರಥಮ ವರ್ಷದ ದಾಖಲಾತಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಅದಕ್ಕೆ ನಮ್ಮ ಕಾಲೇಜಿಗೆ ಕಂದಗೋಳ ಹೈಸ್ಕೂಲ್ ಇರ್ಬೋದು, ರಟಗಲ್ ಹೈಸ್ಕೂಲ್ ಇರ್ಬೋದು, ದೇವಗಿ ಹೈಸ್ಕೂಲ್ ಇರ್ಬೋದು, ಜೊತೆಗೆ ಬೆಡಸೂರು ಹೈಸ್ಕೂಲ್ ಇರ್ಬೋದು. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಏನು ಮನವಿ ಮಾಡ್ತೀನಿ ಅಂತಂದರೆ, ಆದಷ್ಟು ಬೇಗ ತಾವು ಬಂದು ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕಲಾ ವಿಭಾಗಕ್ಕೆ ದಾಖಲಾತಿಯನ್ನು ತಾವು ಮಾಡಬೇಕಂತ ಹೇಳಿ ತಮ್ಮಲ್ಲಿ ಕಳಕಳಿಯ ಒಂದು ಮನವಿಯನ್ನು ಕೂಡ ಮಾಡ್ಕೊಳ್ತೀನಿ. ಗ್ರಾಮಸ್ಥರಲ್ಲಿ ಕೂಡ ಮನವಿ ಮಾಡ್ಕೊಳ್ತೀನಿ. ಜೊತೆಗೆ ನಮ್ಮ ಮಲ್ಲಣ್ಣವರ ಒಂದು ಪರಿಸರ ಪ್ರೇಮ NSS ವತಿ ಕಡೆಯಿಂದ ನಾವೇನು ಡ್ಯೂಟಿ ಮಾಡ್ತಾ ಇದ್ದೀವಿ. ಸೊ ಅವ್ರ ಪರಿಸರ ಪ್ರೇಮಕ್ಕೆ ನಾನು ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು